इंकलाब जिंदाबाद, इंकलाब जिंदाबाद, सीपीआईएम जिंदाबाद, सीपीआईएम जिंदाबाद, सीपीआईएम जिंदाबाद, सीपीआईएम जिंदाबाद। ದೆಹಲಿ ಪೊಲೀಸ್ ಅಧಿಕಾರಿಗಳೇ, ದೆಹಲಿ ಪೊಲೀಸ್ ಅಧಿಕಾರಿಗಳೇ, ಎಚ್ಚರವಿರಲಿ, ಎಚ್ಚರವಿರಲಿ. ಎಚ್ಚರವಿರಲಿ, ಎಚ್ಚರವಿರಲಿ. ರಾಷ್ಟ್ರೀಯ ಪಕ್ಷದ ಕಾರ್ಯದರ್ಶಿ ರಾಷ್ಟ್ರೀಯ ಪಕ್ಷದ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿಯ ಮೇಲೆ ಸೀತಾರಾಮ್ ಯೆಚೂರಿಯ ಮೇಲೆ ಸುಳ್ಳು ಮೊಕದ್ದಮೆ ಹೂಡಿದ ನೀವು ಸುಳ್ಳು ಮೊಕದ್ದಮೆ ಹೂಡಿದ ನೀವು ಹಿಂಪಡೆಯಿರಿ, ಹಿಂಪಡೆಯಿರಿ. ಹಿಂಪಡೆಯಿರಿ, ಹಿಂಪಡೆಯಿರಿ. ಎಚ್ಚರವಿರಲಿ, ಎಚ್ಚರವಿರಲಿ. ಎಚ್ಚರವಿರಲಿ, ಎಚ್ಚರವಿರಲಿ. ಸಿಪಿಎಂ ಪಕ್ಷದ ಎಚ್ಚರಿಕೆ, ಸಿಪಿಎಂ ಪಕ್ಷದ ಎಚ್ಚರಿಕೆ, ಸಿಪಿಎಂ ಪಕ್ಷದ ಎಚ್ಚರಿಕೆ. ಸಿಪಿಎಂ ಪಕ್ಷದ ಎಚ್ಚರಿಕೆ. ಇಂಕಲಾಬ್ ಜಿಂದಾಬಾದ್, ಇಂಕಲಾಬ್ ಜಿಂದಾಬಾದ್, ಸಿಪಿಐಎಂ ಜಿಂದಾಬಾದ್. ಸಿಪಿಐಎಂ ಜಿಂದಾಬಾದ್. ಸಿಪಿಎಂ ರಾಷ್ಟ್ರೀಯ ಪಕ್ಷದ ಹೋರಾಟಕ್ಕೆ, ಸಿಪಿಎಂ ಪಕ್ಷದ ರಾಷ್ಟ್ರೀಯ ಹೋರಾಟಕ್ಕೆ ಇಂಕಲಾಬ್ ಜಿಂದಾಬಾದ್, ಇಂಕಲಾಬ್ ಜಿಂದಾಬಾದ್. ಸಿಪಿಐಎಂ ಜಿಂದಾಬಾದ್. ಜನ ಬಂಧುಲೆ ಸಿಪಿಎಂ ಪಕ್ಷದ ಒತ್ತಿಟ್ಟು ಇಡೀ ದೇಶಾದ್ಯಂತವಾದ ಈ ಒಂಜಿ ಪ್ರತಿಭಟನಾ ಹೋರಾಟ ನಡತೊಂದು ಪಂಡ ನಮ್ಮ ರಾಜ್ಯಗೂ ದೇಶಗೂ ಅಧಿಕಾರ ಬಣ್ಣಗ ಈ BJP ಯಡಿಯೂರಪ್ಪರಾದುಪ್ಪಡು ಹತ್ರ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದುಪ್ಪಡು ಈ ದೇಶದ ಮಾತಾ ಜನಕ್ಕಳೆಲ್ಲ ಸರಿಯಾದ ರೀತಿಯ ಒಂಜಿ ಬದುಕುನ ವ್ಯವಸ್ಥೆ ಮುಲ್ಪ ಒಂಜಿ ಜಾತ್ಯತೀತ ಪಕ್ಷನು ನಲ್ಲ ಈ ದೇಶನು ಗಟ್ಟಿ ಮಲ್ಪರೆ ಪ್ರಯತ್ನ ಮಲ್ಪುವ ರೈತರಿಗೆ ಕಾರ್ಮಿಕರಿಗೆ ಅಕ್ಕಲ್ನ ಬದುಕುನ ವ್ಯವಸ್ಥೆಯನ್ನು ಸರಿಯಾದ ವ್ಯವಸ್ಥೆಯನ್ನು ಮಲ್ಪುವ ಪಂಪುನ ಭರವಸೆ ಆಧಾರಡು ಅಧಿಕಾರ ಬತ್ತದು ಇನ್ನು ಅಧಿಕಾರ ಮಲ್ತೊಂದಿಲ್ಲ ಅಧಿಕಾರ ಮಲ್ತಂಚಿನ ರಡ್ಡ ಸರ್ಕಾರಲ್ಲ ಇನಿ ಸುಗ್ರೀವಾಜ್ಯದ ಮುಖಾಂತರ ಹಲವಾರು ಬೇಡಿಕೆಗಳನ್ನು ಕುಂಠಿತ ಮಲ್ತೊಂದಿಲ್ಲೇರು ಹಕ್ಕನ್ನು ಕುಂಠಿತ ಮಲ್ತೊಂದಿಲ್ಲೇರು ಇನಿ ಭಾರಿ ವರ್ಷದಿಂಚಿ ಹೋರಾಟ ಮಲ್ತದೆ ಇಂದುವೆ ಕೆಂಪು ಬಾವುಟದ ಅಡಿಟ್ಟು ಹೋರಾಟ ಮಲ್ತದೆ ಗೇಣಿ ಪದ್ಧತಿ ಪೋವಡು ನ್ಯಾಯ ಗೇಣಿ ಬರಡು ಅಂಚನೆ ಮಾತೆರೆಗಳ ಭೂಮಿ ಏರು ಬೆಣಪಿನ ಆಗ ಭೂಮಿ ಕೊರಡು ಭೂಮಿ ಬೆಳಗಿನ ಕೈಟ್ 1000 ಕಟ್ಲೆ ಎಕರೆ ಭೂಮಿಂಡು ಐನು ತೆತ್ತದು ಬೆಣಪುಣ ಕೈಕು ಕೊರಡು ಪಡ್ಪ ರೀತಿ ಹೋರಾಟ ಮಲ್ತಿನ ಫಲವಾದ 1971 ಇಸವಿಡೆ ಭೂ ಸುಧಾರಣಾ ಕಾನೂನು ಬರ್ತದೆ 1974 ಇಸವಿ ನಮ್ಮ ರಾಜ್ಯೋಡ್ಲ ಇದು ಜಾರಿಯಾಗಿದೆ ನಮ್ಮ ರಾಜ್ಯೋಡ್ಲ ಮಾತಾ ಜಿಲ್ಲೆಡ್ಲೇನು ಜಾರಿ ಮಲ್ಪರೆ ಆ ಸರ್ಕಾರವೇ ಸಾಧ್ಯ ಆತಜಿ ನಮ್ಮ ಜಿಲ್ಲೆಡ್ಲ ದಕ್ಷಿಣ ಕನ್ನಡ ಉಡುಪಿ ಇಂದು ಒಂಜೇ ಜಿಲ್ಲೆ ಆದಿತ್ತು ಒಂಜಿ ಮೇಟು ಕೊಡಗು ಕೋಲಾರ ಒಂಜಿ ಕೆಲವೇ ಜಿಲ್ಲೆಡು ಮಾತ್ರ ಒಂಜಿ ಊರ್ನಾತ್ತಿಂದಲ ಒಂದೇ ರೀತಿ ಭೂ ಸುಧಾರಣೆ ಜಾರಿ ಆಗ್ತದೆ ಬಂದಿಲ್ಲ ಇನ್ನು ದೇಶಡೆ ಈ ಭೂ ಸುಧಾರಣೆ ಕಾನೂನು ಬತ್ತಿರದವರ ಈ ಭೂ ಸುಧಾರಣೆ ಕಾನೂನು ಇತ್ತಿನಂಚಿನ ನಿಯಮಲು ಎಂಚಿನ ಉಂಡ ಐಟಿ ಎಂಚಿನ ಕಟ್ಟು ನಿಟ್ಟಾಯಿನ ಕಾನೂನುಂಡ ಅವಿನ ಮಾತ ಇನಿ ಮಿಕ್ಕಳು ದೆತ್ತಿದೆ ನಮ್ಮ ದೇಶದ ಏರು ಶ್ರೀಮಂತ ಕಾರ್ಪೊರೇಟ್ ಕಂಪನಿದ ಕುಳ್ಳೆರ ಬಹುರಾಷ್ಟ್ರೀಯ ಕಂಪನಿದ ಕುಳ್ಳೆರ ಅಕ್ಲೆಗೆ ಅನುಕೂಲ ಪಡಿಸಿನ ವ್ಯವಸ್ಥೆ ಅಂಚನೆ ಕೃಷಿಟಿ ಏರು ಬೆನ್ಪೆನ ಏರು ಎಲ್ಲೆಲ್ಲ ರೈತ ಎಲ್ಲೆನ ಆಯನ ಭೂಮಿನಿ ಒಯ್ತೆತ್ತದು ಕಾರ್ಪೊರೇಟ್ ಕಂಪನಿಗೆ ಬಹುರಾಷ್ಟ್ರೀಯ ಕಂಪನಿಲೇ ಕೊಡ್ತು ಇನಿ ನಮ್ಮ ದೇಶದ ನುಪ್ಪು ಕೊಡ್ಬಿಟ್ಟು ಅನ್ನದಾತ ಏರುಲ್ಲೇನ ಆಯನೇ ಇನಿ ನುಪ್ಪು ನಟ್ಟು ನಂಚಿನ ವ್ಯವಸ್ಥೆನ ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಲ್ತೊಂದುಂಟು ಅದಕ್ಕೆ ಸುಗ್ರೀವಾಜ್ಯದ ಆದ ಪ್ರಕಾರ ಒವ್ವೇ ಅಸೆಂಬ್ಲಿ ಪಾರ್ಲಿಮೆಂಟ್ ವಿಮರ್ಶೆ ಮಲ್ಪಂದೆ ಚರ್ಚೆ ಮಲ್ಪಂದೆ ವಿರೋಧ ಪಕ್ಷಗೂ ಅಥವಾ ಅದಕ್ಕೆ ಸಂಬಂಧಪಟ್ಟ ತಜ್ಞರ ಒವ್ವೇ ರೀತಿಯ ವಿಮರ್ಶೆ ಮಲ್ಪಂದೆ ಇನ್ನು ಸುಗ್ರೀವಾಜ್ಯದ ಮುಖಾಂತರ ಒಂಜಿ ಸರ್ವಾಧಿಕಾರಿ ವ್ಯವಸ್ಥೆ ಸರ್ಕಾರ ಒಂಜಿ ಮೈಟ್ ಮಲ್ತೊಂದುಂಡು ಬೊಕ್ಕೊಂಜಿ ಮೈಟ್ ಕಾರ್ಮಿಕರಿಗೆ ಸಂಬಂಧಪಟ್ಟದಂಚಿನ ಕಾನೂನು ಇನ್ನು ಹಲವಾರು ವರ್ಷ ಹೋರಾಟ ಮಲ್ತು ಪಡೆದಂಚಿನ ಕಾರ್ಮಿಕರ ಕಾನೂನು ಅಕ್ಲೆ ಮಾತ ಕಾನೂನುಂಡ ಅವೆಲ್ಲ ಸುಗ್ರೀವಾಜ್ಯದ ಮುಖಾಂತರ ಮಾತ ದೆತ್ತೊಂದುಂಡು ಈ ಕೇಂದ್ರ ಸರ್ಕಾರ ಬಕ್ಕ ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿದ ವಿರುದ್ಧ ಇನಿ ಈ ದೇಶಡು ಒಂಜಿ ನಮ್ಮ ದೇಶದ ಸಂವಿಧಾನ ಒರಿಪೆರಾದು ನಮ್ಮ ದೇಶದ ರೈತರ ಕಾರ್ಮಿಕರ ರಕ್ಷಣೆಗಾದು ನಮ್ಮ ದೇಶದ ಅಭಿವೃದ್ಧಿಗಾದು ನಿರಂತರವಾದ ಈ ಒಂದು ಸರ್ಕಾರ ಎಚ್ಚರಿಕೆ ಕೊಟ್ಟು ಐತ ವಿರುದ್ಧ ಹೋರಾಟ ಮತ್ತೊಂದು ಪಕ್ಷ ನಮ್ಮ ದೇಶದ ಮಂಡ ಏಕೈಕ ಪಕ್ಷ ಸಿಪಿಐಎಂ ಈ ಸಿಪಿಐಎಂ ಪಕ್ಷದ ನಾಯಕರಾಯನ ಸಿಪಿಎಂ ಪಕ್ಷದ ಅಖಿಲ ಭಾರತ ಕಾರ್ಯದರ್ಶಿ ಆಯ್ನ ಸೀತಾರಾಮ್ ಯೆಚೂರಿ ಈ ಒಂದು ವಿಚಾರದ ಬಗ್ಗೆ ಇಡೀ ರಾಷ್ಟ್ರಡು ಅವು ಪಾರ್ಲಿಮೆಂಟ್ ಎದುರಾದಪ್ಪು ಅಥವಾ ರಾಜ್ಯಸಭೆ ಎದುರಾದಪ್ಪು ಇಡೀ ದೇಶದ ಮಾತಾ ರೀತಿಯ ಜನಕ್ಕಳಿಗೆ ಈ ಸರ್ಕಾರ ಮಲ್ಪನ ಅನ್ಯಾಯದ ವಿರುದ್ಧ
ಸಂಘ ಐದು ಹೋರಾಟ ಮಲ್ಪೆರೆ ಐತ ಪರವಾದ ಇಡೀ ದೇಶಡು ಜನಸಾಮಾನ್ಯರಿಗೆ ತಿಳುವಳಿಕೆ ಕೊಡ್ತು ಆ ಒಂಜಿ ಹಕ್ಕನ ರೈತರನ್ನ ಕಾರ್ಮಿಕನ ಹಕ್ಕನ್ನು ಒರಿಪೆರೆಗಾತು ವೈಕ್ ನೇತೃತ್ವ ಮಲ್ಪಣಂಚಿನ CPM ಪಕ್ಷವು ನೇತೃತ್ವ ಕೊಡ್ಪಣಂಚಿನ ಸೀತಾರಾಮ ಯೆಚೂರಿನ ಮಿತ್ತು ಇನಿ ಸುಳ್ಳು ಮೊಕದ್ದಮೆನ ಮಲ್ತದು ಆರ್ನ ಮಿತ್ತು ಕೇಸಿನ ಪಾರ್ದು ಇನಿ ಒವ್ವೇ ವಿಚಾರಡು ಮುಕ್ಕುಲೆ ಡೇಲಿಡ್ ಉಂಡು ಮಲ್ತನಂಚಿನ ಗಲಾಟೆಡು ಆರು ಉಳ್ಳೇರಿ ಪಡ್ಪರೀತಿದ್ದು ಆರ್ನೊಟ್ಟಿಗೆನೆ ಬೇತೆಲ ಕೆಲವು ನ್ಯಾಯವಾದ ರೀತಿಯ ಹೋರಾಟ ಮಲ್ಪಂಜ ನಾಯಕರನ್ನ ಉಳ್ಳೇರಿ ಪಡ್ಪರೀತಿದ್ದು ಅಕಲ ಮಿತ್ತು ಸುಳ್ಳು ಮೊಕದ್ದಮೆ ಮಲ್ಪರೆ ಪ್ರಯತ್ನ ಮಲ್ಪನಂಚಿನ ಈ ಬಿಜೆಪಿ ಸರ್ಕಾರ ಅಕಲೊಟ್ಟಿಗೆ ಪಡಂಚಿನ ಪೊಲೀಸ್ ಇಲಾಖೆ ಹೇಳಿದ ಇದರ ವಿರುದ್ಧ ಇಡೀ ದೇಶಾದ್ಯಂತ ಪ್ರತಿಭಟನೆ ಮಲ್ಪಡು ಪಡ್ಪಡ CPM ಪಕ್ಷ ತೀರ್ಮಾನ ಮಲ್ತಿದೆ ಆ ತೀರ್ಮಾನದ ಆಧಾರಡು ಇನಿ ನಮ್ಮ ತೊಕ್ಕೋಟುಡ್ಲ ಈ ಒಂಜಿ CPIM CITU ಅಂಚನೆ ಜನವಾದಿ DYFI ಕಾರ್ಮಿಕ ಸಂಘಟನೆ ಮುಖಾಂತರ ಈ ಪ್ರತಿಭಟನೆ ನಡೆಪಡು ಈ ಪ್ರತಿಭಟನೆ ಉದ್ದೇಶಿಸಿದ ಪಾತ್ರರೆ CPM ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಯಣ ಕಾಮ್ರೇಡ್ ಬಾಲಕೃಷ್ಣ ಶೆಟ್ಟರ್ ಬೈದರೆ ಅರಣ್ಯಾನ್ CPM ಉಳ್ಳಾಲ ವಲಯದ ಮಾತಾ ಸಂಘಟದ ಪರವಾದ ಸ್ವಾಗತ ಅಂಚನೆ CPM ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾಯಣ ಪದ್ಮಾ ಶೆಟ್ಟಿ ಜಯಂತ ನಾಯ್ಕರಿ ಅಂಚನೆ DYFI ಉಳ್ಳಾಲ ವಲಯದ ಕಾರ್ಯದರ್ಶಿ ಆಯ್ನ ಅಶ್ರಾಫ್ ಕೇಶರೋಡು ಸುನೀಲ್ ದೇವಲ ಮುಕ್ಲೆಲ್ಲ ಸ್ವಾಗತ ಅಂಚನೆ ವಲಯ ಸಮಿತಿ ಸದಸ್ಯರಾಯ್ನ CPM ಪಕ್ಷದ ವಲಯ ಸಮಿತಿ ಸದಸ್ಯರಾಯ್ನ ಅಂಚಿನ ನಮ್ಮ ಸಂಜೀವ ಪಿಲಾರೆ ಅಂಚನೆ ಚಂದ್ರಾಸ್ ಮಾಪಲ ಬಟ್ಟದಡಿ ಬಾಬು ಪಿಲಾರೆ ಅಂಚನೆ ಸುಂದರ ಕುಂಪಲ ವಿಲಾಸಿನಿ ತೊಕ್ಕೊಟ್ಟು ಮುಕ್ಕುಲ್ ಮಾತೊಳ್ಳೇರಿ ಅದನ್ನೆಲ್ಲ ಸ್ವಾಗತ ಅಂಚನೆ ನಮ್ಮ ಜನಾರ್ದನ್ ಕುತ್ತಾರುಳ್ಳೇರಿ ಅಂಚನೆ DYFI ಬೇತೆ ಕಾರ್ಯಕರ್ತರು ಕಟ್ಟಡ ನಿರ್ಮಾಣ ಕಾರ್ಮಿಕರನ್ನ ಕಾರ್ಯಕರ್ತರು ಅಂಚನೆ ರೈತ ಸಂಘದ ಕಾರ್ಯಕರ್ತರು ಅಂಚನೆ ರೈತ ಸಂಘದ ಅಧ್ಯಕ್ಷರು ಸಂಜೀವ ಪಿಲಾರುಳ್ಳೇರಿ ಅವರೆಲ್ಲ ಮಾತೆರೆಲ್ಲ ಮೂಲ ಸೇರಿದ ಅಂಚಿನ ಮಾತ ಕಾರ್ಮಿಕ ರೈತ ಯುವಜನ ಮಹಿಳಾ ಸದಸ್ಯರನ್ನು ಮಾತ್ರ ನಾಯಕರೆಲ್ಲ ಸ್ವಾಗತ ಮಾಡ್ತಿದ್ದು ಇತ್ತೆ ನಮ್ಮನ್ನು ಉದ್ದೇಶಿಸಿದ ಕಾಮ್ರೇಡ್ ಬಾಲಕೃಷ್ಣ ಶೆಟ್ಟರ್ ಪಾತ್ರೋಡು ಬಂದಿದ್ದಾಡಕ್ಕೇನು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಕೇಂದ್ರ ಸಮಿತಿ ಇಡೀ ದೇಶಡೆ 17 ತಾರೀಕಿಗೆ ಭಾರಿ ತೀವ್ರವಾದ ಹೋರಾಟ ನಡೆತಿದ್ದೇನೆ ಆ ಸಂದರ್ಭಡು ಸರ್ಕಾರದ ಈ ಕ್ರಮ ತಪ್ಪು ಎಂದು ಬಂದಿದೆ ಈ ದೇಶದ ಪ್ರಜಾಪ್ರಭುತ್ವ ಶಕ್ತಿಲು ಈ ದೇಶದ ಜಾತ್ಯತೀತ ಶಕ್ತಿಲು ಹೋರಾಟ ಮಾಡ್ತಿದ್ದೀನಿ ಆ ಹೋರಾಟಗೂ ಸೌಹಾರ್ದವಾದ ಬೆಂಬಲವನ್ನು ಕೊಡ್ತುಂಡು ಅವೇ ಪೊರ್ತುಡು ಇನಿ ಡೆಲ್ಲಿ ಡಾಯನಂಚಿನ ಒಂಜಿ ಗಲಭೆ ಕೋಮು ಗಲಭೆ ಆ ಕೋಮು ಗಲಭೆನಿ ಐಕಿನಿ ತಿಕ್ಕದು ಐಕಿನಿ ಸರ್ಕಾರ ಐಕ್ ಸಂಬಂಧವನ್ನು ಕಲ್ಪಿಸಿದೆ ಇನಿ ಏರೆ ಈ CAA ಅಂಚನೆ NCR ವಿರುದ್ಧ ಹೋರಾಟಡು ಭಾಗವಹಿಸಿದರ ಅಂಚಿನ ಮಿತ್ತಿನಿ ಅಕಲನಿ ಕೋಮು ಗಲಭೆಡು ತಿಕ್ಕವನಂಚಿನ ಪ್ರಯತ್ನ ಅಕಲ ಮಿತ್ತು FIR ಮಲ್ಪನಂಚಿನ ಪ್ರಯತ್ನನು ಇನಿ ಕೇಂದ್ರ ಸರ್ಕಾರ ಮಲ್ತೊಂದುಂಡು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಸೀತಾರಾಮ ಯೆಚೂರಿ ಈ ದೇಶದ ಪಾರ್ಲಿಮೆಂಟ್ ಸಮರ್ಥವಾದ ಮಲ್ಪನಂಚಿನ ವ್ಯಕ್ತಿಯಾರು ಮಾಜಿ MP ಮಾತ್ರತೆ ಕಾರ್ಮಿಕ ವರ್ಗಗೊಂದು ನಾಯಕತ್ವ ಕೊರ್ಪಂಚಿನ ಒಂದು ವ್ಯಕ್ತಿ ಕಾಮ್ರೇಡ್ ಸೀತಾರಾಮ ಯೆಚೂರಿ ಅಂಚಿನ ವ್ಯಕ್ತಿನ ಮಿತ್ತಿನಿ ನೋಟಿಸ್ ಕಡಪುಡ್ದು ಅರೆಲ್ಲ ಈ ಕೇಸ್ ತಿಕ್ಕವನಂಚಿನ ಕೆಲಸ ಮಲ್ಪೇರೆಂದು ಬಂದಾಂಡ ಇನಿ ಈ ಒಂಜಿ ನಮನ ಆಳುನಂಚಿನ ಈ BJP ಸರ್ಕಾರ ಸಾದಿಡು ಪೋಂದು ಬಂದ್ಪೇನೆ ನಮ್ಮ ಇನಿ ತೋಡು ಬಂದುಲೆ BJP ಸರ್ಕಾರ 2014 ಇಸ್ವಿದ ಬೊಕ್ಕ ಅಕುಲ್ಗಂತನ ಪ್ರತಿ ಒಂಜಿ ಕಾನೂನಿಲ್ಲ ಪ್ರತಿ ಒಂಜಿ ಎಂಜಿನ ಕಾನೂನಿಲ್ಲ ಇನಿ ಜನವಿರೋಧಿ ಆದುಂಡು ಈ ದೇಶಕ್ಕೂ ಮಾರಕವಾದುಂಡು ದುರುಕ್ಕಾಕುಲು ದಾನ ಮಂತೇರೆ ನೋಟನ್ನು ಅಮಾನ್ಯ ಮಲ್ತೇರೆ 500 ರೂಪಾಯಿ 1000 ರೂಪಾಯಿದ ನೋಟನ್ನು ಅಮಾನ್ಯ ಮಲ್ತದೆ ಈ ದೇಶದ 100 ಕಟ್ಲೆ ಜನಕ್ಕೂ ಸೈಪುಲೇಖ ಮಲ್ತೇರೆ ಮಾತ್ರತೆ ಸಾವಿರಾರು ಇಂಡಸ್ಟ್ರಿಯಲು ಐದಾತ್ರ ಬಂದಾದೆ ಇನಿ ಎಷ್ಟೋ ಜನ ಯುವಕರಿನಿ ಕೋಟ್ಯಾಂತರ ಜನ ನಿರುದ್ಯೋಗಗಳಲ್ಲರೆ ಇನಿ GST ಕಂತೇರೆ ಸಮಾನ ತೆರಿಗೆಯನ್ನು ಜಾರಿ ಮಲ್ಪುವ ಒಂದೇ ದೇಶ ಒಂದೇ ತೆರಿಗೆ ಮುಖಲು ಕಂತೇರೆ ಅವೇನು ಮುಖಲು ಒಳ್ಳೆಯ ರೀತಿಯ ಆಲೋಚನೆ ಆಯ್ತ ಬಗ್ಗೆ ಮಂತಿದ್ದಾರೆ ಆಯ್ತಾ ಹೆಚ್ಚಿನ ಹೋಗುದ ಬಗ್ಗೆ ಮುಖಲು ಆಲೋಚನೆ ಮಲ್ತಿದ್ದಾರೆ ಇನ್ನು 5 ಹತ್ರ ನಮ್ಮ ದೇಶದ 1000 ಕಟ್ಲೆ ಕೈಗಾರಿಕೆಯಲ್ಲಿ ಇನ್ನು ಬಂದಾಂಡೆ ಇನ್ನು ಜನಕ್ಕೆ ಸಮಸ್ಯೆ ಇಲ್ಲಾಂಡೆ ಆಯ್ತು ಒಟ್ಟಿಗೆನೆ CAA ಅಂಚನೆ NCR ಕಂತದ ಈ ದೇಶನು ಕೋಮು ಆಧಾರಡು
पुढे पडायन प्रयत्न इनी केंद्र सरकार इनी ಮಾಡ್ಕೊಂಡು ಬರ್ತಿದೆ ನೇತ ವಿರುದ್ಧ ಈ ದೇಶದ ಮಾತಾ ಪ್ರಜಾಪ್ರಭುತ್ವವಾದ ಶಕ್ತಿ ಇಲ್ಲ ಇನಿ ಹೋರಾಟವನ್ನು ಮಾಡ್ತದ ಅವ ಅಂಚಿನ ಹೋರಾಟಗಾರರನ್ನೇ ಇನಿ ಕೇಸಿಡ ತಿಕ್ಕದು ಆಕಲೆಲ್ಲ ಒಂಜಿ ಅಂದಕ್ಕೆ ಜೈಲು ಕೊನಪುರ ಅಂಚಿನ ವ್ಯವಸ್ಥೆಯನ್ನು ಮಲ್ಪೊಂದಿತ್ತನಾಂಡ ಖಂಡಿತವಾದ ಈ ದೇಶದ ಕಾರ್ಮಿಕ ವರ್ಗ ಖಂಡಿತವಾದ ನೇನು ಸಹಿಸರ ಸಾಧ್ಯತೆ ಹೆಚ್ಚಿ ನೇನಗಳು ಖಂಡಿಸುವ ಮಾತ್ರತ್ತೆ ಸರ್ಕಾರ ಅಂಚಿನೊಂಜಿ ಕಚ್ಚೋಗು ಕೈಪಾಡ್ನ ಈ ದೇಶದ ಪರಿಸ್ಥಿತಿ ಓಡೆತ್ತು ಬನ್ನ ಸಾಧ್ಯ ಇಜ್ಜಿ ಯಾನ್ ಬಂದ್ಬೆ ಇನಿ ನರೇಂದ್ರ ಮೋದಿ ಸರ್ಕಾರ ಈ ದೇಶದ ಕೋಮು ಪ್ರಚೋದನೆ ಮಂತ್ರಂಚಿನ ವ್ಯಕ್ತಿಲ್ಲ ಮಿತ್ತು ಮುಕ್ಕಲು ಆ ಕಾನೂನು ಮುಕ್ಕಲು ತಂದೇರಿ ನಮ್ಮ ಊರ್ದ MP ಉಳ್ಳೇರಿ ಅನಿಲ್ ಕುಮಾರ್ ಕಟೀಲೆ ಈ ದಕ್ಷಿಣ ಕನ್ನಡಗೂ ತೂಗರ್ ಪಾಸ್ ಪಂಡೇರಿ ಅರ್ನ ಮಿತ್ತು ಕಾನೂನು ಕ್ರಮ ಮುಕ್ಕಲು ತಂಡೇರ ಕಲ್ಲಡ್ಕ ಪ್ರಭಾಕರ್ ಭಟ್ರು ಉಳ್ಳೇರಿ ಇನಿ ಕೋಮು ವಿವೇಚನೆ ಮಲ್ಪಂಚಿನ ಪ್ರತಿ ಒಂದು ಘೋಷಣೆಗಳ ಕೊಡ್ತುನಂಚಿನ ಅರ್ನ ಬಗ್ಗೆ ಮುಕ್ಕಲು ಕಾನೂನು ಕ್ರಮ ತಂದೇರ ಶೋಭಾ ಕರಂದಾಜೆ ಉಳ್ಳೇರಿ 6 ಎಂಚಿನ ಪಾತ್ರ ಇನಿ ಕೊರೋನಾದ ಸಂದರ್ಭಡ್ಲ ಈ ಕೊರೋನಾನು ಒಂಜಿ ವಿಭಾಗದ ಒಂಜಿ ಕೋಮುದ ಅದ್ರಕುಲು ಇನಿ ಪರಡವೇರು ಬಂಪಲೆ ಕೊಡು ಸ್ಟೇಟ್ಮೆಂಟ್ ಕೊರಿಯರೆ ಅರ್ನ ಮಿತ್ತು ಮುಕ್ಕಲು ಕಾನೂನು ಕ್ರಮ ಜೊತೆಂಡಿರ ಅನಂತಕುಮಾರ್ ಲೇರೆ ಉತ್ತರ ಕರ್ನಾಟಕದ MP 6 ಎಂಚಿನ ಬಾಯಿಗೆ ಬತ್ತಲೆಕ್ಕ ಬಾತೀರಿಯರೆ ಅರ್ನ ಮಿತ್ತು ಮುಕ್ಕಲು ಕ್ರಮ ಜೊತೆಂಡಿರ ಮುಕ್ಕಲು ಏರ್ನ ಮಿತ್ತು ಕ್ರಮ ಜೊತೆನ್ನು ಮುಕ್ಕಲು ಒಂಜಿ ನಿಜವಾದ ಪ್ರಾಮಾಣಿಕವಾದ ಈ ದೇಶದ ಪ್ರಜಾಪ್ರಭುತ್ವ ಮಾಡೋದು ಹೋರಾಟ ಮಲ್ಪುರಂಚಿನ ಸೀತಾರಾಮ್ ಯೆಚೂರಿನ ಮಿತ್ತು ಮುಕ್ಕಲು ಇನಿ FIR ಪಾಡಿರ್ ನಡ ಮುಕ್ಕಲು ಏತ್ತು ಧೈರ್ಯ ಅದು ಮುಕ್ಕಲು ಓಡೆ ಪೋಪಿರ್ ನಮ್ಮ ಇನಿ ತೋಡ್ ಬಂದ್ರೆ ಇನಿ ನಮ್ಮ ದೇಶಡು ಇಡೀ ಜಗತ್ತುಡೆ ಕೊರೋನಾದ ಆವರಿನಿ ಜಾಸ್ತಿ ಆದರೆ ಕೊರೋನಾ ಬಂದ್ಬಿಡಂಚಿನ ಸಾಂಕ್ರಾಮಿಕ ಇನಿ ರೋಗ ಜನಕ್ಕೆ ಇನಿ ಕೇರೊಂದುಂಡು ಮುಕ್ಕಲು ದಾನ ಮಾಡ್ತಾ ಒಂದಿಲ್ಲ ಇನಿ ನರೇಂದ್ರ ಮೋದಿ ಸರ್ಕಾರ ಅತನ ಈ ರಾಜ್ಯದ ಮೇರೆ ಯಡಿಯೂರಪ್ಪನ ಸರ್ಕಾರ ಮುಕ್ಕಲು ದಾಳಿ ಮಾಡ್ತಾರೆ ಮುಕ್ಕಲು ಲಾಕ್ಡೌನ್ ಮಾಡ್ತಾರೆ ವಾವು ಆಲೋಚನೆ ಮಾಡ್ತಾರೆ ಲಾಕ್ಡೌನ್ ಮಾಡ್ತಾರೆ ಇತ್ತೆ ಮುಕ್ಕಲು ಓಡೆ ಬರ್ತಾರೆ ಪನ್ಪಿಡ್ ನಮ್ಮ ತೋಡು ಲಾಕ್ಡೌನ್ ಮಂತ್ರದ ಪರಿಣಾಮದಾರಂಡೆ ಇನ್ನು ಈ ದೇಶದ ಆರ್ಥಿಕತೆ ಸಂಪೂರ್ಣವಾದ ಕುಸಿದು ಹೋತನು ಈ ದೇಶದ ಆರ್ಥಿಕತೆ ಇನಿ 0.23 ಬೈದರುಂದಾಂಡ ಇದಕ್ಕೆ ಕಾರಣ ನರೇಂದ್ರ ಮೋದಿ ಸರ್ಕಾರ ಇನಿ ನಮ್ಮ ದೇಶದ ಜನಕುಲ್ನ ಕೈಟ್ ಕಾಸಿಜ್ಜಿ ಬೆನಿಯರ ಬೇಲೆಜ್ಜಿ ಆ ಸಂದರ್ಭದ ಎಂಕಲ್ ಪನ್ಪ ಒಂಜಿ ಕುಟುಂಬಗೂ 7,000 ರೂಪಾಯಿ ಲೆಕ್ಕ ಒಂಜಿ ಆಜು ತಿಂಗಳು ಕೊರಲೆ ಎಂಕಲ್ ಪನ್ಪ ಮುಕ್ಲ 5 ಕೊರಿಯರ್ ತಯಾರಿಸಿದರೆ ಪ್ರತಿ ಒಂಜಿ ಜನಕ್ಕೆಲ್ಲ 10 kg ದವಸ ಧಾನ್ಯ ಕೊರಲೆ ಪಂಡು ಎಂಕಲ್ ಪನ್ಪ 5 ಮುಕ್ಕಲು ಕೊರೆ ತಯಾರಿಸಿದರೆ ಆಯ್ತಾ ಬದಲು ಮುಕ್ಕು ದಾನೆ ಅಂತಂದಿಲ್ಲರಿ ಕಾರ್ಮಿಕ ಕಾನೂನ್ಲೇನೆ ಇನ್ನು ತಿದ್ದುಪಡಿ ಮಾಡ್ತಂದಿಲ್ಲರಿ ಯಾರಿಗೆ ಬಿಡೋದು ಈ ದೇಶದ ಮಲ್ಲಕ್ಲೆ ಬಿಡೋದು ಈ ದೇಶದ ಕಾರ್ಪೊರೇಟ್ ಸಂಸ್ಥೆಗೆ ಬಿಡೋದು ಕಾರ್ಮಿಕ ಕಾನೂನು ಮಕ್ಕಳು ತಿದ್ದುಪಡಿ ಮಾಡ್ತಂದಿಲ್ಲರಿ ಯಾರೇ ಇಡೀ ಕಾರ್ಮಿಕ ವರ್ಗ ಹೋರಾಟ ಮಾಡ್ತದೆ ಹೆಣ್ಮಕ್ಕಂಟದ ಬೇಲೆಗೆ ಬಿಡೋದು ಹೋರಾಟ ಮಂತ್ರ ಕಾರ್ಮಿಕ ವರ್ಗ ಇನ್ನು 10 ಗಂಟೆ 12 ಗಂಟೆಗೆ 2,000 ಮುಕ್ಲಿನಿ ಪ್ರಾಯ ಮಾಡ್ತಂದಿಲ್ಲರಿ ಕಾನೂನು ಮಾತ್ರ ತಿನಿ ಹಲವಾರು ಕಾನೂನಿನ ಮೂಲಕ ಕಾರ್ಮಿಕ ವರ್ಗದ ಹಕ್ಕಲ್ಲಿ ಕಡಿತ ಮಲ್ಪರೆ ನೀವು ತೊಂದಿಲ್ಲರೆ ಅವು ಮಾತ್ರ ಈ ದೇಶದ ನವರತ್ನ ಪಂಪನಮ್ಮ ಬ್ಯಾಂಕಿಂಗ್ ಕ್ಷೇತ್ರ ಉಂಡು LIC ಉಂಡು ಮಲಮಲ್ಲ ಉಕ್ಕಿನ ಕಾರ್ಖಾನೆ ಉಂಡು ಕಲ್ಲಿದ್ದಲು ಗಣಿಕುಲುಂಡು ಏನು ಮಾತ ಇನಿ ಬೇರೆಗೆ ಅದಾನಿ ಗಣಿಕುಲು ಕೊರ್ಪಾರ ಇಡೀ ಮಂಗಳೂರು ವಿಮಾನ ನಿಲ್ದಾಣನು ನಿಖುಲು ಅದಾನಿ ಕೊರಿಯಾರೆ ಇಡೀ ರೈಲ್ವೆ ನಿಖುಲು ಮಾರೋದಿಲ್ಲರೆ ಇನಿ ಈ ದೇಶದ ಜನಕ್ಕುಲ್ನ ಸ್ವತ್ತವು ನಿಖಲ BJP ನಕಲ್ನ ಸ್ವತ್ತ ಹತ್ತಿ ಇನಿ ಅಧಿಕಾರ ಬಂದ ಸ್ವತ್ತ ಹತ್ತಿ ನಿಖಲ್ನ ಅವಾಗ ಆಯ್ತ ಒಟ್ಟಿಗೆ ನಿಖಲು ಧರ್ಮದ ಪುದರ್ ಪಂಡದೆ ಧಾರ್ಮಿಕ ವಿಚಾರವನ್ನು ಪಂಡದೆ ಇನಿ ಜನಕ್ಕಲೇನೆ ಅಕಲ ಮನೋಭಾವನ ತಿರುಗಾರ ಪ್ರಯತ್ನ ಅನ್ಪೇರು ಇನಿ ಮುಕ್ಕಲು ಪನ್ಪೇರು ನರೇಂದ್ರ ಮೋದಿ ಜನ ಈ ದೇಶನ ಇನಿ ಹೊರತು ಅಂದಿ ಮಾತಿರಲ್ಲ ಕೊರೋನಾ ಬತ್ತು ಪೋತಿರುವಂತೇಳಿ ಏರು ಹೊರ್ತಿದೀನಿ ನರೇಂದ್ರ ಮೋದಿ ಹತ್ರ ಕೇಂದ್ರ ಸರ್ಕಾರ ಓಡ್ತೀನಿ ಅತ್ತೆ ಇನಿ ಮುಕ್ಕಲು ಆಲೋಚನೆ ಮಲ್ಪಡು ಮುಕ್ಕಲು ಇದ್ರ ಬಗ್ಗೆ ಯೋಚನೆ ಮಲ್ಪಡು 20 ಲಕ್ಷ ಕೋಟಿ ರೂಪಾಯಿ ಮುಕ್ಕಲು ಪ್ಯಾಕೇಜ್ ಘೋಷಣೆ ಮಾಡ್ತಾರೆ ಏನೇ ಕೊರಿಯರ್ ಮುಕ್ಕಲು ಏನೇ ಕೊಡ್ತಾರೆ ಮುಕ್ಕಲು ಪನ್ನಡು ಮುಕ್ಕಲು ಪನ್ಪುಜರಕ್ಕೆ ಐಕ್ ಉತ್ತರ ಮುಕ್ಕಳ ಇಜ್ಜಿ ಏನೇ ಕೊಡ್ತಾರೆ ಮಂಡಲೆ ಕೊಡು ಆಯ್ತಾ ಒಟ್ಟಿಗೆನೆ ಮುಕ್ಕಲು ಎಕ್ಕಲು ಈ 20 ಲಕ್ಷ ಕೋಟಿ ಕೊಡ್ತೀರಿ ಅಲ್ಲ ಶ್ರೀಮಂತರಿಗೆ
కార్పొరేట్ సంస్థలకు ముగ్గులు కొడతారు ముగ్గులు దానం అనుకుని ఎంకులు జనకులకు ప్రావిడెంట్ ఫండ్ కాసును కొడతా ఏర్న కాసి ಪ್ರಾವಿಡೆಂಟ್ ಫಂಡ್ ಇನಿ ಜನಕ್ಕುಲ್ಲ ಕಾಸು ಉಪ್ಪುನಿ 80% ಇನಿ ಮುಕ್ಕಲು ಕೋವಿಡ್ಗೆ ಬಂದಿದೆ ಮುಗ್ಗಲು ಕೊರ್ಪಂದು ಪಂಪೇರಿ ಅಂಡ ಅವು ಜನಕ್ಕುಲ್ಲ ಕಾಸು ಅಕಲ್ನ ಭವಿಷ್ಯದ ಕಾಸಿ ಐನು ತೆತ್ತದೆ ಕೊರೋನಾಗೆ ಖರ್ಚು ಮಾಡ್ಪ್ಲೇನ್ ಪನ್ನಿಂಡ ಆ ನ್ಯಾಯ ಅಂದ ನಮಕ್ಕೆ ನೋಡು ಅವ ಇಂಚಿನ ಪರಿಸ್ಥಿತಿ ಇನಿ ಸರ್ಕಾರ ಇನಿ ಸಂಪೂರ್ಣವಾದ ವಿಪ್ಲವತನೆ ಇನಿ ಮುಕ್ಕಲು ಒಂದು ರೀತಿ ಇಡೀ ದೇಶಡು ಎಂಕುಲೆ ಏರೆ ಬಿಜೆಪಿ ದಕ್ಕಲೆ ಕೊಡು ಬಾಕಿ ಆ ಪಾರ್ಟಿ ದಕ್ಕಲೆಲ್ಲ ಏರೆಗಳ ಮೂಲ ಅವಕಾಶ ಹೆಚ್ಚು ಬಂಡವಾಳ ಕೊಡಿ ಇನಿ ಮಲ್ತೊಂದಿಲ್ಲರಿ ಸಿಎಂ ನೀತಿ ಮಲ್ತಿದ್ದಾರೆ ಸಿಎಂ ಫಂಡ್ ಉಂಡು ಸಿಎಂ ಫಂಡದಲ್ಲ ಕಾಸಿಗೆ ಲೆಕ್ಕಾಚಾರ ಇಜ್ಜಿ ಐಕಿನಿ ಕಾರ್ಪೊರೇಟ್ ಸಂಸ್ಥೆ ದಕ್ಕಲು ಬಂಡವಾಳಗಾರರು ಇನಿ ಸಿಎಂ ಫಂಡ್ ಪ್ರಧಾನಮಂತ್ರಿ ಫಂಡ್ಗೆ ಕಾಸು ಕೂರೊಂದಿಲ್ಲರಿ ಅಂಡ್ ಆ ಕಾಸಿಗೆ ನೀವು ಆಡಿಟ್ ಇಜ್ಜಿ ಆ ಕಾಸಿಗೆ ಲೆಕ್ಕಾಚಾರ ಇಜ್ಜಿ ಐನಿ ಕೊರ್ಲೆ ಎಂದು ಪನ್ಪ ಜನಕ್ಕೆ ಕೊರ್ಲಿ ಕೊರೋನಾಗೂ ಉಪಯೋಗ ಬಂದ್ಲೆ ಎಂಕುಲು ಪನ್ಪ ಅವ ಇಂಚಿನ ಪರಿಸ್ಥಿತಿ ಇನ್ನು ಎಂಕುಲು ಎಚ್ಚರಿಕೆ ಕೊರೊಂದಿಲ್ಲ ಕೇಂದ್ರ ಸರ್ಕಾರಗೂ ರಾಜ್ಯ ಸರ್ಕಾರಗೂ ನಿಕುಲು ರಾಜಕೀಯ ಗೊಬ್ಬಚ್ಚಿ ಇನ್ನು ನಿಕುಲು ರಾಜಕೀಯ ಮಲ್ಪಚ್ಚಿ ನಿಕುಲು ನಿಜವಾದ ಈ ದೇಶದ ಕಾರ್ಮಿಕರನ್ನ ಈ ದೇಶದ ರೈತರನ್ನ ಹಕ್ಕಲ್ನ ಬಗ್ಗೆ ಚಿಂತೆ ಮಲ್ಪಲೆ ಇನಿ ದೇಶದ ರೈತರು ಇನಿ ಬಂದ್ಗೆ ಬಿದಾಡ್ದಾರೆ ದಾಯಿ ಇನಿ APMC ಕಾನೂನು ತಿದ್ದುಪಡಿ ಮಾಡ್ತೊಂದಿಲ್ಲರಿ ಭೂಸುಧಾರಣ ಕಾನೂನಿಗೂ ತಿದ್ದುಪಡಿ ಮಾಡ್ತೊಂದಿಲ್ಲರಿ ನೇರದ ಹತ್ರ ಏರಿಗೂ ಉಪಕಾರ ಹಾಕೊಂಡು ಇನಿ ನಮ್ಮ ದೇಶ ಸ್ವಾತಂತ್ರ್ಯ ತಿಕ್ಕದು 74 ವರ್ಷ ಈ ಸ್ವಾತಂತ್ರ್ಯಕ್ಕೆ ಪಡೋದು ಈ ದೇಶದ ಜನ ಹೋರಾಟ ಮಾಡ್ತಿದ್ದಾರೆ ಅಕ್ಕಲು ಅಕ್ಕಲೇನು ಬ್ರಿಟಿಷರನ್ನು ಬೇರೆ ಬರ್ತಿದ್ದಾರೆ ಹಣ ಮುಕ್ಲಿಯರಲ್ಲಿ ಲೆಪ್ಪನಿಲ್ಲರಿ ಅಮೇರಿಕದ ಎಲ್ಲ ತಂದಿಲ್ಲರಿ ಬ್ರಿಟಿಷರನ್ನು ಇಂಗ್ಲೆಂಡ್ ದಕ್ಕಲೆಲ್ಲ ತಂದಿಲ್ಲರಿ ಮಳೆ ಇಡೇಗಿಂದು ಮಕ್ಕಳು ಅಲ್ಪ ಹೋದ ಅಕ್ಲೆಲ್ಲ ಎತ್ತದೆ ಇನ್ನು ಈ ದೇಶನು ಏತ ಅಕ್ಲಾಗಿನಿ ಮಾರೊಂದಿಲ್ಲೇರು ಪಂಡ ಈ ದೇಶದ ರೈತರು ಈ ಮೆಂಟಡಿನಿ ಉಗ್ರವಾದ್ಯದ ಮೂಲಕ ಇನಿ ಪಾಸ್ ಬಂತಂದಿಲ್ಲೇರಿ ಅಂಡ ಈ ದೇಶದ ರೈತರು ಇನಿ ಲಕ್ಕದೇರಿ ಈ ದೇಶದ ಕಾರ್ಮಿಕ ರೈತರು ಲಕ್ಕದೇರಿ ಎಂಕುಲು ಮಾತ್ರ ಅತ್ತೆ ಕಮ್ಯುನಿಸ್ಟ್ ಪಾರ್ಟಿ ದಕ್ಕಲು ಮಾತ್ರ ಇನಿ ಹೋರಾಟ ಮಾಡ್ನತ್ತೆ ಈ ದೇಶದ ಪ್ರತಿ ಒಂದು ಜನವಿಭಾಗಲ ಇನಿ ಹೋರಾಟ ಇನಿ ಮಲ್ತೊಂದುಂಡು ಅವಾಗ ಖಂಡಿತವಾದ ನಿಕ್ಲಿಗೆ ಸಮಯ ಇಜ್ಜಿ ನಿಕುಲು ಇದೇ ರೀತಿ ನಿಕಲ್ನ ನೀತಿ ನಿಕಲು ಮುಂದರಿಸಿದ ಜನಕ್ಕೂ ನಿಕ್ಲಿಯನ್ನು ಧಿಕ್ಕರಿಸಿದ್ದಾರೆ ಈ ದೇಶಡು ಕಾಂಗ್ರೆಸ್ ದಕ್ಕಲೆ ನಮ್ಮ ತುಯ್ಯ ಸ್ವಾತಂತ್ರ್ಯ ತಿಕ್ಕದೆ 35 ವರ್ಷ ಆಡಳಿತ ಮಂತ್ರ ಆಂಡ ಕಾಂಗ್ರೆಸ್ಗೆ ಆ ಗತಿ ಆಂಡ್ ಬಂದ್ರೇನೆ ನಮ್ಮ ತುಯ್ಯ ಆಂಡ ಅವೇ ಗತಿ ನಿಕ್ಲೆಲ್ಲ ಬರು ಇನಿ ನಿಕ್ಲೆಗೆ ನಿಖಲ ಸ್ಟಾರ್ ಎಡ್ಡಣ್ಣು ನಿಕುಲೆ ಎಂಜನ ಇಲ್ಲಿ ಮತ್ತೊಂದು ಪೋಪರ್ ಬಂಡದು ಎನ್ನೊಚ್ಚಿ ಈ ದೇಶದ ಜನಕ್ಕಳು ಕಣ್ಣು ಮುಚ್ಚಿದೆ ಖಂಡಿತವಾದ ಕುಲುಜೇರಿ ಐದಾತ್ರಿ ಅಂಗ್ಲಿ ಎಚ್ಚರಿಕೆ ಕೊರೊಂದಿಲ್ಲ ನಿಕುಲು ಸರಿದಾರಿಗೆ ಬಲೆ ಕಮ್ಯುನಿಸ್ಟ್ ಪಾರ್ಟಿ ಯಾಪಲ ಅಧಿಕಾರಕ್ಕೂ ಪಡೋದು ರಾಜಕೀಯ ಮಲ್ಪಚ್ಚಿ ಅತನಾಂಡ ಅಧಿಕಾರಕ್ಕೂ ಪಡೋದು ಧರ್ಮವನ್ನು ಬೇರೆ ಸುಜಿ ಅವಾಗ ಕಮ್ಯುನಿಸ್ಟ್ ಪಕ್ಷಿ ನಿಜವಾದ ಪ್ರಾಮಾಣಿಕವಾದ ಬೇಲೆ ಅನ್ಕೊಂಡು ನಿಕುಲು ಎಡ್ಡೆ ಮಂತಾರ ನಾಂಡಲ ಬಿಜೆಪಿ ದಕ್ಕಲು ಎಡ್ಡೆ ಮಂತಾರ ನಾಂಡಲ ಎಂಕುಲು ಎಡ್ಡೆ ಮಂತಾರ ನಿಕುಲು ಪನ್ಪ ನಿಕುಲು ಹಾಲ್ ಮಂತಾರ ಎಂಕುಲು ಪನ್ಪುಜ ಅವ ನಿಖಲ್ನ ನೀತಿನ ನಿಖಲ್ ಬದಲಾವಣೆ ಮಲ್ಪಲೆ ಏರ್ ಕಾರ್ಮಿಕ ವರ್ಗ ರೈತರನ್ನ ಮಿತ್ತಿನಿ ಕೇಸ್ ಮಾಡೋದಿಲ್ಲರ ಆ ಕೇಸನ್ನು ವಾಪಸ್ ತೆಪ್ಪಲೆ ನಿಖಲು ಅಕಲ ಮಿತ್ತಿ ನಿಖಲು ಅಕಲು ಬದಲು ಕೊಡ್ತೀನಿ ನಿಖಲು ಪರೊಂದಿಲ್ಲ ಆಯ್ದಾತು ಬಂದಲೇ ನನ್ನ ದುಂಬದ ದಿನಕ್ಲೇಡಿ ಖಂಡಿತವಾದ ಈ ಚಳವಳಿ ಒಂಜಿ ಮಲ್ಲ ರೀತಿಗೆ ಕೊನೆಯಾರೆ ಈ ಊರದ ಜನಕ್ಕೂ ಮಾತಿರಲ್ಲ ಐಕ್ಕೆ ಸಹಕಾರ ಕೊರಡು ಅವನ್ ನಿಖಲು SLC ಮಲ್ಪಡು ಸರ್ಕಾರದ ಕೆಟ್ಟ ಕಾರ್ಮಿಕ ರೈತ ಜನಸಾಮಾನ್ಯ ವಿರೋಧಿ ನೀತಿಯಿಂದ ನಿಖಲು ಸರ್ ಲಕ್ಕೌಡು ಅಂಪಲೆ ಕೊಡು ಅವನೊಂದು ಈ ಒಂದು ಸಭೆ ಪಾತ್ರೆ ಯೂನಿವರ್ಸಿಟಿಯನ್ನು ನೀವು ಗುರಿ ಮಾಡಿದಾಗ ಅಲ್ಲೂ ಸಹ ಎಡಪಂಥೀಯರು ಬೃಂದಾ ಕಾರಟ್ ಇರ್ಬೋದು, ಪ್ರಕಾಶ್ ಕಾರಟ್ ಇರ್ಬೋದು, ಸೀತಾರಾಮ್ ಯೆಚೂರಿ ಅವರು ಇರ್ಬೋದು, ಡಿ ರಾಜಾ ಅವರು ಇರ್ಬೋದು, ಅಲ್ಲಿಗೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳಿಗೆ ರಾತ್ರಿ ಇಡೀ ನಿಂತು ಧೈರ್ಯ ತುಂಬಿದಂಥವ್ರು. ಈ ರೀತಿ ನೀವು ದೆಹಲಿ ಯೂನಿವರ್ಸಿಟಿ ಮೇಲೆ ದಾಳಿ ಮಾಡಿದಾಗಲೂ ಎಡಪಂಥೀಯ ಚಳುವಳಿಯವರಿಗೆ ಧೈರ್ಯ ತುಂಬಿದೆ. ಇವೆಲ್ಲವನ್ನ ನೀವು ಒಂದು ಪ್ರತೀಕಾರ ತೀರಿಸಲಿಕ್ಕೋಸ್ಕರ ದೆಹಲಿ ಪೊಲೀಸರ ಮೂಲಕ CPIM ಪ್ರಧಾನ ಕಾರ್ಯದರ್ಶಿಯ ಮೇಲೆ ಕೇಸ್ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ಬಂಧನ ಅನ್ನೋದು ಕಣ್ಣು ಮುಂದೆ ಇದ್ರು. ನಿಮ್ಮ ಆರೋಪ ಪಟ್ಟಿ ದಾಖಲಾಗಿದ್ರು. ಸೀತಾರಾಮ್ ಯೆಚೂರಿ ಒಂದು ಮಾತು ಹೇಳ್ತಾರೆ, ನಾಟ್ 10 ಇಂಚ್ ಬ್ಯಾಕ್, 1 ಇಂಚು ಸಹ ನಾವು ಹೆಜ್ಜೆ ಹಿಂದೆ ಇಡೋದಿಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ. ಇದು ಎಡಪಂಥೀಯರ ಆತ್ಮಸ್ಥೈರ್ಯ. ಭಗತ್ ಸಿಂಗ್ನ ಸಂತತಿಗಳು ನಾವು. ನಮ್ಮ ಆದರ್ಶ ಭಗತ್ ಸಿಂಗ್
ಭಗತ್ ಸಿಂಗ್ ಜೈಲಲ್ಲಿದ್ದಾಗ ಇದೇ ರೀತಿ ಬ್ರಿಟಿಷರು ಪರವಾಗಿದ್ದಂಥವ್ರು ಬಂದು ಹೇಳ್ತಾರೆ, ಗಾಂಧೀಜಿಗೊಂದು ಲೆಟರ್ ಬರೆದು ಕೊಡು, ನೀನು ಕ್ಷಮೆ ಕೇಳು, ಬ್ರಿಟಿಷರ ಹತ್ರ ಒಂದು ಕ್ಷಮಾಪನಾ ಪತ್ರ ಬರೆ, ನಿನ್ನನ್ನು ಗಲ್ಲು ಶಿಕ್ಷೆಯಿಂದ ವಿಮೋಚನೆಗೊಳಿಸ್ತಾರೆ, ನೀನು ಈ ದೇಶದಲ್ಲಿ ಅತ್ಯುನ್ನತ ಹುದ್ದೆಯನ್ನು ಪಡಿಬಹುದು, ಸ್ವಾತಂತ್ರ್ಯ ಸಿಕ್ಕ ನಂತರ ನೀನೊಂದು ಪ್ರಬಲ ನಾಯಕನಾಗಿ ಬೆಳಿಬಹುದು ಅಂತಾರೆ. ಭಗತ್ ಸಿಂಗ್ ಹೇಳ್ತಾರೆ, ಕ್ರಾಂತಿಕಾರಿಗಳು ಸಾಯಲಿಕ್ಕೆ ಹುಟ್ಟಿದ್ದು, ನನ್ನ ಒಂದು ಸಾವು ಇಡೀ ದೇಶದ ಸ್ವಾತಂತ್ರ್ಯ ಚಳುವಳಿಗೆ ಹೊಸ ಆಯಾಮವನ್ನು ತಂದುಕೊಡುತ್ತೆ, ದೇಶದಲ್ಲಿ ಹೊಸ ಹೊಸ ಯುವಜನರು ಸ್ವಾತಂತ್ರ್ಯ ಚಳುವಳಿಗೆ ಧುಮುಕ್ತಾರೆ ಅಂತ. ಈ ಒಂದು ಸಂತತಿಗಳು, ನಾವು ಭಗತ್ ಸಿಂಗನ ಸಂತತಿಗಳು, ಅವರನ್ನ ಆದರ್ಶವಾಗಿಟ್ಕೊಂಡು ಕೆಲಸ ಮಾಡುವಂಥವ್ರು. ಇನ್ನು ಈ ದೆಹಲಿ ಪೊಲೀಸರ ಈ ಒಂದು ಕಟ್ಟಾಚಾರದ ಒಂದು ಏನಿದೆ ಆರೋಪ ಪಟ್ಟಿ ಇದೆ, ಇದಕ್ಕೆ ಹೆದರಿ ಹಿಂದೆ ಹೋಗುವಂಥವ್ರಲ್ಲ. ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ, ಕಾನೂನಾತ್ಮಕವಾಗಿಯೂ ಮಾಡ್ತೇವೆ, ಬೀದಿಗಿಳಿದು ಹೋರಾಟ ಮಾಡ್ತೇವೆ. ಇದರ ಮೇಲೆ ಇನ್ನೆಷ್ಟು ಕೇಸ್ಗಳಾಗಲಿ, ಎಡಪಂಥೀಯ ಚಳುವಳಿಯ ಮೇಲೆ ಎಷ್ಟು ಕೇಸ್ಗಳಾದರೂ ತೊಂದರೆ ಇಲ್ಲ. ಅಂದ್ರೆ ಚಳುವಳಿಯಲ್ಲಿ ಈಗಿನ ತುರ್ತು ಪರಿಸ್ಥಿತಿಯಲ್ಲಿ ಕೇಸ್ ಆದಂಥವರೇ ನಿಜವಾದ ರಾಜಕಾರಣಿಗಳು ಅಂತ ಆಗ ಹೇಳ್ತಾ ಇದ್ರು. ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿ ಇದೆ, ನಮ್ಮ ಕರಪತ್ರದಲ್ಲಿ ನಾವು ಹಾಕಿದ್ವಿ. ಅಂದಿನ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿ ಗೆದ್ದ ನಾವು ಇಂದಿನ ಅಘೋಷಿತ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿ ಗೆಲ್ಲಲಿದ್ದೇವೆ ಅಂತ. ಇದು ನಮ್ಮ ಒಂದು ಧ್ಯೇಯ, ನಮ್ಮ ಆತ್ಮಸ್ಥೈರ್ಯ. ನೀವು ಈ ಲಾಕ್ಡೌನ್ನ ಮರೆಯಲ್ಲಿ ಅದೇ ರೀತಿ ಬೇರೆ ಬೇರೆ ಆರೋಪಗಳನ್ನು ಹೊರಿಸಿ ಹಲವು ಜನರನ್ನು ಬಂಧಿಸಿದ್ದೀರಿ. ಅದು ಹೊರವರವರಾಗಿರ್ಬೋದು, ಇನ್ನು ಭೀಮಾ ಕೋರೆಗಾಂವ್ ಘಟನೆಯನ್ನು ಮುಂದಿಟ್ಕೊಂಡಿರ್ಬೋದು, ಸಾಮಾಜಿಕ ಹೋರಾಟಗಾರನ ದೆಹಲಿಯನ್ನು ಮುಂದಿಟ್ಕೊಂಡಿರ್ಬೋದು, ದೆಹಲಿ ಗಲಭೆಯನ್ನು ಸೇರಿಸಿರ್ಬೋದು, CIA, NRP, NCR ಹೆಸರಿನಲ್ಲಿ ಆ ರೀತಿಯ ಕೇಸ್ಗಳಲ್ಲಿರ್ಬೋದು ಬಂಧಿಸಿದ್ದೀರಿ. ಉಮರ್ ಖಾಲಿದ್ನ ಬಂಧಿಸಿದ್ದೀರಿ, ಹಲವು ಜನಪರ ಹೋರಾಟಗಾರನ ಬಂಧಿಸಿದ್ದೀರಿ. ಆದರೆ ಇವರೆಲ್ಲವನ್ನ ಬಿಡುಗಡೆಗೊಳಿಸಿ ಅಂತ ಹೋರಾಟ ಮಾಡ್ತಿದ್ದೇವೆ. ಕೇವಲ ಸೀತಾರಾಮ್ ಯೆಚೂರಿ ಅವರ ಒಬ್ಬರ ಮೇಲಲ್ಲ, ಎಲ್ಲ ಜನಪರ ಚಳುವಳಿಯಲ್ಲಿ ನೀವು ಯಾವ ಜನಪರ ಹೋರಾಟಗಾರನ ಬಂಧಿಸಿದ್ದೀರಿ, ಅವರೆಲ್ಲರನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡೋದ್ರ ಜೊತೆಗೆ ಈ ಆರೋಪ ಪಟ್ಟಿಯನ್ನು ಸಹ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನೀವು ಮೋದಿಜಿ ಆಡಳಿತಕ್ಕೆ ಬಂದ ತಕ್ಷಣ ಏನು ಮಾಡಿದ್ರು ಅಂತ ಕೇಳ್ಬೋದು. ಇದೇ ಮಾಡ್ತಾ ಇರುವಂಥದ್ದು, ವಿರೋಧಿಗಳನ್ನು ಮಟ್ಟ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜಕೀಯ ವಿರೋಧದವೇ ಕಾರಣವೇ ಈ ಆರೋಪ ಪಟ್ಟಿ, ಬೇರೆ ಏನೂ ಅಲ್ಲ. ಇವರೇನು ಸಾಮಾಜಿಕ ಹೋರಾಟಗಾರರು, ಯಾರು ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಲ್ಲ, ಎಲ್ಲ ಸಮಾಜದ ಪರವಾಗಿ ಹೋರಾಟ ಮಾಡಿದಂಥವ್ರು, ಎಲ್ಲ ದೊಡ್ಡ ದೊಡ್ಡ ಚಳುವಳಿಗೆ ನೇತೃತ್ವ ಕೊಟ್ಟಂಥವ್ರು. ಇಂಥವರ ವಿರುದ್ಧ ಆರೋಪ ಪಟ್ಟಿ ದಾಖಲಿಸುವ ಉದ್ದೇಶ ಏನಂದ್ರೆ, ಇವರು ಯಾರು ಖರೀದಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅವರನ್ನ ಖರೀದಿಸಿದ್ದಾರೆ, ಯಾರನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅವ್ರ ಮೇಲೆ ಆರೋಪ ಪಟ್ಟಿಯಾಗಿ ಜೈಲಿಗೆ ತಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಎಡಪಂಥೀಯ ಚಳುವಳಿ ಹೋರಾಟವನ್ನೇ ಮಾಡುತ್ತಾ ಬರುತ್ತೆ. ಮೊನ್ನೆ ಯಾರೋ ಹೇಳಿದ್ರು, ಮೊನ್ನೆ ಒಂದು ಕಿಸ್ತಾ ಸೆಟಲ್ ವಾರ್ಡ್ ಒಂದು ಮೊನ್ನೆ ಮಂಗಳೂರಿಗೆ ಬಂದಾಗ ಅವರೊಂದು ಬುಕ್ ಬಿಡುಗಡೆ ಮಾಡ್ತಾರೆ, ಅವರು ಆತ್ಮಚರಿತ್ರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಪೊಲೀಸರ ಬೆಂಬಲ ಇಲ್ಲದೆ, ಸರ್ಕಾರ ನಡೆಸುವವರ ಬೆಂಬಲ ಇಲ್ಲದೆ ಒಂದು ಕೋಮು ಗಲಭೆ 24 ಗಂಟೆಗಳಿಗಿಂತ ಹೆಚ್ಚು ಕಾಲ ನಡೆಯಲಾರದು ಅಂತ. ಇದು ದೇಶದಲ್ಲಿ ಎಲ್ಲಿ ಪೊಲೀಸರಿಗೆ ಮುಕ್ತ ಅವಕಾಶ ಸಿಕ್ಕಿದೆಯೋ ಅಲ್ಲಿ 24 ಗಂಟೆ ಒಳಗೆ ಕೋಮು ಗಲಭೆಯನ್ನು ಮಟ್ಟ ಹಾಕಿದ ಉದಾಹರಣೆ ಇದೆ. ಅದು ಹಲವು ಕಡೆಗಳು ನಡೆದಿದೆ. ಪೊಲೀಸರನ್ನ ನೀವು ಬಳಸ್ಕೊಂಡ್ರೆ, ಪೊಲೀಸ್ ವ್ಯವಸ್ಥೆಯ ಮೇಲೆ ನೀವು ಒತ್ತಡ ಹೇರಿದ್ರೆ ಗಲಭೆ ನಿಯಂತ್ರಣ ಮಾಡಲಿಕ್ಕೆ ಅಸಾಧ್ಯವಾಗುತ್ತೆ. ಈ ರೀತಿಯ ಒಂದು ಅನಿಯಂತ್ರಿತ ನಿಮ್ಮ ಒಂದು ರಾಜಕೀಯ ದಾಳಕ್ಕೆ ಸಿಕ್ಕೇ ದೆಹಲಿಯಲ್ಲಿ ಆ ಥರ ದೊಡ್ಡ ಗಲಭೆ ಆಗಿತ್ತು. ಮುಜಫರ್ ನಗರದಲ್ಲಿ ಅದೇ ಆಗಿತ್ತು. ನೀವು ಮುಖ್ಯಮಂತ್ರಿ ಆಗಿದ್ದಾಗ, ಇದೇ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತ್ನಲ್ಲಿ ನಡೆದಿದ್ದು ಅದೇ. ಇಡೀ ಆಡಳಿತ ವ್ಯವಸ್ಥೆಯನ್ನು ನಿಷ್ಕ್ರಿಯಗೊಳಿಸಿದ್ರಿ, ಅವತ್ತು ನೀವು ದಂಗೆ ಮಾಡಿಸಿದ್ರಿ. ಆವತ್ತು ಪೊಲೀಸ್ ಇಲಾಖೆಗೆ ಮುಕ್ತ ಅವಕಾಶ ಕೊಟ್ಟಿದ್ರೆ 24 ಗಂಟೆಯಲ್ಲಿ ಕೋಮು ಗಲಭೆಯನ್ನು ನಿಲ್ಲಿಸಲಿಕ್ಕೆ ಪೊಲೀಸ್ ಇಲಾಖೆ ಸಮರ್ಥವಾಗಿದೆ. ಆದರೆ ರಾಜಕಾರಣಿಗಳ ನಿಮ್ಮ ಈ ಕುತಂತ್ರ ಬುದ್ಧಿಗೆ, ನಿಮ್ಮ ಕೋಮು ಗಲಭೆಗಳ ಮೂಲಕ ಅಧಿಕಾರ ಹಿಡಿಯುವಂಥ ನಿಮ್ಮ ದಾಹಕ್ಕೋಸ್ಕರ ಮಾತ್ರ ಇವತ್ತು ಇಂತಹ ದಂಗೆಗಳಾಗಿದೆ. ಅದನ್ನು ನೀವೇ ಹೊರಬೇಕು ಹೊರತು ಇನ್ನೊಬ್ಬರ ಮೇಲೆ ಆರೋಪ ಪಟ್ಟಿ ಹಾಕುವಂಥದ್ದಲ್ಲ. ಮೊನ್ನೆ ಹೇಳ್ತಾರೆ, ಮೊನ್ನೆ ಒಬ್ರು ಮಾತಾಡುವಾಗ ಹೇಳಿದ್ರು, ಮೋದಿಜಿ ಬಂದ ತಕ್ಷಣ ನೀವು ಹೇಳ್ತೀರಿ ವಿಮಾನ ನಿಲ್ದಾಣ ಮಾರಿದ್ರು, ರೈಲ್ವೆ ಮಾಡ್ತಾ ಇದ್ದಾರೆ, LIC ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂತ. ಮೋದಿ ಖರೀದಿ ಮಾಡಿದ ಬಗ್ಗೆ ಹೇಳ್ತಾ ಇಲ್ಲ ಅಂತ ನಾವು ಕೇಳಿದ್ವಿ. ಮೋದಿ ಏನು ಖರೀದಿ ಮಾಡಿದ್ದಾರೆ? ಮೋದಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಖರೀದಿ ಮಾಡಿದ್ದಾರೆ, ಈ ದೇಶದ ಎಲೆಕ್ಷನ್ ಕಮಿಷನ್ನ ಖರೀದಿ ಮಾಡಿದ್ದಾರೆ, ಮಾಧ್ಯಮ ರಂಗವನ್ನು ಖರೀದಿ ಮಾಡಿದ್ದಾರೆ, ಪೊಲೀಸ್ ಇಲಾಖೆಯನ್ನು ಖರೀದಿ ಮಾಡಿದ್ದಾರೆ ದೆಹಲಿ ಅಂತ ಜಾಗದಲ್ಲಿ. ಅದನ್ನು ಬಳಸ್ಕೊಂಡೇ ಈ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವೇ ಹೋರಾಟ. ಯಾವುದಕ್ಕೆ ನೀವು ಸ್ವಾತಂತ್ರ್ಯ ಕೊಡಬೇಕಾಗಿತ್ತೋ ಅದನ್ನ ಖರೀದಿ ಮಾಡ್ತಾ ಇದ್ದೀರಿ, ಯಾವುದನ್ನ ಸಾರ್ವಜನಿಕರಿಗೆ ಬಿಟ್ಕೊಡ್ಬೇಕಾಗಿತ್ತೋ ಅದನ್ನ ಖಾಸಗಿಯವರಿಗೆ ಮಾಡ್ತಾ ಇದ್ದೀರಿ. ಇಂಥದ್ದರ ವಿರುದ್ಧ ಎಡಪಂಥೀಯರ ಹೋರಾಟ ನಿರಂತರವಾಗಿರ್ತದೆ. ನಾವು ಈ ಹೋರಾಟದ ಮೂಲಕ ಒತ್ತಾಯ ಮಾಡ್ತೇವೆ CPIM ಪಕ್ಷದ ಪರವಾಗಿ. ಅದೇ ರೀತಿ CPIM, CTU, CITU, CWFI, ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ದಲಿತ ಹಕ್ಕುಗಳ ಸಮಿತಿ, ಜೊತೆಗೆ ಭಾರತ ಪ್ರಜಾಸತ್ತಾತ್ಮಕ ಯೋಜನಾ ಫೆಡರೇಷನ್ DYFI ಎಲ್ಲ ಜಂಟಿ ಸಂಘಟನೆಗಳ ಪರವಾಗಿ ಒತ್ತಾಯ ಮಾಡ್ತೇವೆ. ನೀವು CPIM ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಅವರ ಮೇಲಿನ ಆರೋಪ ಪಟ್ಟಿಯನ್ನು ಹಿಂತೆಗಿಬೇಕು. ಜೊತೆಗೆ ಯಾರೆಲ್ಲ ಬಂಧನದಲ್ಲಿದ್ದಾರೆ, ಉಮರ್ ಖಾಲಿದ್ ಇರ್ಬೋದು, ವರವರ್ ರಾವ್ ಇರ್ಬೋದು, ಬೇರೆ ಭೀಮಾ ಕೋರೆಗಾಂವ್ ಘಟನೆಯಲ್ಲಿ ಬಂಧನರಾಗಿರ್ಬೋದು, ಬೇರೆ ಇನ್ನಿತರ ಜನಪರ ಚಳುವಳಿಯಲ್ಲಿ ಯಾರನ್ನೆಲ್ಲ ನೀವು ಕೇಸ್ ಮಾಡಿದ್ದೀರಿ ಅವ್ರನ್ನೆಲ್ಲರೂ ಬಿಡುಗಡೆಗೊಳಿಸಬೇಕು. ಜೊತೆಗೆ ನಿಮ್ಮ ಈ ಪ್ರಜಾಪ್ರಭುತ್ವದ ಮೇಲೆ ದಾಳಿ, ವಿದ್ಯಾರ್ಥಿಗಳ ಮೇಲೆ JNU, ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾನಿಲಯ, ದೆಹಲಿ ಯೂನಿವರ್ಸಿಟಿ ಅಂತ ವಿದ್ಯಾರ್ಥಿ ಸಂಘಟನೆಗಳ ಮೇಲೆ ದಾಳಿ ಮಾಡೋದನ್ನ, ಜನಪರ ಚಳುವಳಿಗಾರರ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡ್ತಾ
ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇನ್ಕಿಲಾಬ್ ಜಿಂದಾಬಾದ್. ಇನಿ ದೆಹಲಿ ಗಲಭೆದ ವಿರುದ್ಧ ಸಿಪಿಐ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಬೊಕ್ಕ ಬಾಕಿ ಇತ್ನಕಲ ಮಿತ್ತು ಪಾಡಿನಚ್ಚಿನ ಕೇಸ್ದ ವಿರುದ್ಧವಾದ ಎಂಕಲು ಇನಿ ದೇಶದಾದ್ಯಂತ ನಡಪುನ ಈ ಚಳವಳಿದ ಭಾಗವಾದ ಇನಿ ಎಂಕಲು ತೊಕ್ಕೊಂಡುಡ್ಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳದ ದಯಪಂಡ ಇನಿ ನರೇಂದ್ರ ಮೋದಿ ಸರ್ಕಾರ ಬತ್ತಿನ ಪಕ್ಕ ಮಸ್ತ್ ಭರವಸೆನ ಮಾತ ಕೊರಿಯರು ಆಂಡ ಅವು ಭರವಸೆಲ್ಲ ನೆರವೇರಿಸಂದೆ ಇನಿ ಏಕಾಏಕಿಯಾದ ಕಾರ್ಪೊರೇಟ್ ಸಂಸ್ಥೆಯನ್ನು ರಕ್ಷಣೆ ಮಾಡ್ಪೇರು ರೈತರನ್ನ ಭೂಮಿಗೆ ಸುಗ್ರೀವಾಜ್ಞೆ ಕೊಂದಪ್ಪೇರು ಶಿಕ್ಷಣಗಳು ಹೊಸ ನೀತಿನ ಕೊಂದತ್ತೇರಿ ಇಂಚಿನ ಮಾತ ಕಾರ್ಮಿಕ ವಿರೋಧಿ ನೀತಿನ ಕೊಡುತ್ತೆ ಕಾರ್ಮಿಕರಿಗೆ ಕಾರ್ಮಿಕ ವಿರೋಧಿ ನೀತಿನ ಕೊಂಡು ಬರ್ತೇರಿ ಇಂಚಿನ ಮಾತ ಅನ್ಯಾಯ ಕೊನತ್ತಿನ ಬರೀತಿ ಈ ಕೊರೋನಾ ವೈರಸ್ ಇಡೀ ಜಗತ್ತಿಗೆ ಬಾಧಿಸಿದ ಸಂದರ್ಭಗಳು ದೆಹಲಿ ಗಲಭೆದ ಮಿತ್ತು ಎಂಗ್ಲ ಸಿಪಿಎಂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಬೊಕ್ಕ ಬಾಕಿತ್ನಕ್ಲ ಮಿತ್ತು ಪಾಡಿನಂಚಿನ ಕೇಸನ್ನು ವಿರೋಧಪುಡು ಬಂದ ನಡುವಿನ ಹೋರಾಟಗೂ ಇನಿ ಎಂಕ್ಲೆಗೆ ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಯಿನ ಕಾಮ್ರೇಡ್ ಜೆ ಬಾಲಕೃಷ್ಣ ಶೆಟ್ಟಿ ಬರ್ತದೆ ಎಂಕ್ಲೆನ ಉದ್ದೇಶಿಸಿದ ಪಾತಿರರು ಹಾಗೆ ಸಿಪಿಎಂ ಪಕ್ಷ ಉಳ್ಳಾಳ ವಲಯದ ಪರವಾದ ಧನ್ಯವಾದ ಕೊಟ್ಟರು. ಅಂತೆಯೇ ಎಂಕ್ಲಿನ ಸಿಪಿಎಂ ಪಕ್ಷದ ಉಳ್ಳಾಳ ವಲಯದ ಕಾರ್ಯದರ್ಶಿ ಕಾಮ್ರೇಡ್ ಕೃಷ್ಣಪ್ಪ ಸಾಲಿಯನ್ ಹಾರ ಎಂಕ್ಲಿನ ಉದ್ದೇಶಿಸಿದ ಪಾತಿರು ಅರೆಗ್ಲ ಧನ್ಯವಾದ ಕೊರ್ಪೆ. ಅಂಚನೆ ಡಿವೈಎಫ್ ಇದ ಉಳ್ಳಾಳ ವಲಯದ ಅಧ್ಯಕ್ಷರಾಯಿನ ಕಾಮ್ರೇಡ್ ಅಶೋಕ್ ಕೆಸಿ ರೋಡ್ ಉಳ್ಳೇರು ಕಾರ್ಲ ಎಂಕ್ಲಿನ ಉದ್ದೇಶಿತ ಪಾತಿಯರು ಅರೆಗ್ಲ ಯಾನ್ ಧನ್ಯವಾದ ಕೊರ್ಪೆ. ಅಂಚನೆ ಈ ಸಭೆಗೆ ಭಾಗವಹಿಸಿದ ಸಿಪಿಎಂ ಪಕ್ಷದ ಉಳ್ಳಾಳ ವಲಯದ ಸದಸ್ಯರು ಅಂಚನೆ ಡಿವೈಎಫ್ ಸದಸ್ಯರು ಬಾಕಿ ಮಾತ್ರೆಗಳ ಧನ್ಯವಾದ ಕೊಟ್ಟು ಇಡೀ ಸಭೆ ಮೆಟ್ಟುತ್ತೇವೆ ಕೋಮುವಾದವ ಮೆಟ್ಟುತ್ತೇವೆ ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ಸಿಪಿಐಎಂ ಜಿಂದಾಬಾದ್ ಸಿಪಿಐಎಂ ಜಿಂದಾಬಾದ್